ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಆಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ಅವರು 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಎಸ್, ಇವತ್ತು ಸ್ಪೆಷಲ್ ಆಗಿರುವಂಥ ಡಿಶ್ ಮಾಡೋದಕ್ಕೆ ನಮ್ಮ ಜೊತೆಗೆ ಸ್ಪೆಷಲ್ ಆಗಿರುವಂಥ ಗೆಸ್ಟ್ ಇದ್ದಾರೆ, ವಿಜಯ ಭಟ್ ಅಂತ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಮ್ಯಾಮ್. ವೆಲ್ಕಮ್. ಎಸ್, ವಿಜಯ ಭಟ್, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಕೇರಳದ ಅನಂತಪುರ ಅಲ್ಲಿಂದ ಬಂದಿದ್ದೇವೆ. ಅನಂತಪುರ, ಎಸ್, ತುಂಬಾ ಫೇಮಸ್ ಆಗಿರೋ ಒಂದು ಪ್ಲೇಸ್ ಅಂತ, ಅಲ್ಲಿಂದ ಬಂದಿದ್ದೀರಾ? ಹೌದು. ಇದು ಸ್ಪೆಷಲ್ ಆಗಿ ನಮಗೋಸ್ಕರ ಏನ್ ಮಾಡ್ಕೊಡ್ತಿದ್ದೀರಾ? ನಾವು ಕೆಸುವಿನ ಎಲೆ ಪತ್ರೊಡೆ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದೇವೆ. ಓಕೆ, ಎಸ್, ಕೆಸುವಿನ ಎಲೆ ಪತ್ರೊಡ್ಡೆ ಅಂತ. ಸೊ ಇದು ದೇಹಕ್ಕೂ ಕೂಡ ಒಳ್ಳೇದು ಅಂತ ಹೇಳ್ತಾರಲ್ವಾ? ಹೌದು ಹೌದು. ಎಸ್ ಮೇಡಮ್, ಶುರು ಮಾಡುವ? ಎಸ್. ಅದಕ್ಕೆ ಬೇಕಾದ ಸಾಮಗ್ರಿ, ಪತ್ರೊಡೆ ಮಾಡಲಿಕ್ಕೆ ಬೇಕಾದ ಸಾಮಗ್ರಿ. ಫಸ್ಟ್ ಆಗಿ ನಾನು ಯೂಸ್ ಮಾಡ್ತಿದ್ದೀರಿ ಈಗ ಕೆಸುವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಳ್ಬೇಕು. ಓಕೆ. ಸೊ ಎಷ್ಟು ಸೊಪ್ಪು ಅಂದ್ರೆ ಅದು ಒಂದು ಸಿಗ್ತದಲ್ಲ, ಸೊ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ? ಹೌದು, 2 ಕಪ್ ಅಕ್ಕಿಗೆ 3 ಕಪ್ ಕೆಸುವಿನ ಸೊಪ್ಪು ಹಾಕ್ತೇವೆ. ಆಮೇಲೆ 4 ಸ್ಪೂನು ಕೊತ್ತಂಬರಿ. ಆಮೇಲೆ ಓಟೆ ಹುಳಿ ಅಂತೇಳಿ ಹೇಳ್ತೇವೆ, ಹುಣಸೆ ಹಣ್ಣಲ್ಲ, ಓಟೆ ಹುಳಿ ಅಂತೇಳಿ, ಅದನ್ನು ಒಣಗಿಸಿ ನಾವು ಪುಡಿ ಮಾಡಿ ಇಟ್ಟುಕೊಳ್ತೇವೆ. ಹಾಗೆ ಹುಣಸೆ ಹಣ್ಣಿನ ಬದಲಾಗಿ ಇದು ಕೂಡ ಯೂಸ್. ಹೌದು ಹೌದು. ಅದು 2 ಸ್ಪೂನು. 4 ಸ್ಪೂನು ಬೆಲ್ಲ, ಅದು ಅರಿವಾಗಲೇ ಅದೆಲ್ಲ ಹಾಕ್ಲಿಕ್ಕೆ ಇರೋದು. ಮತ್ತೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಪುಡಿ ಮತ್ತು ಅಕ್ಕಿ, 2 ಕಪ್ ಅಕ್ಕಿ. ಈಗ ಅಕ್ಕಿ ಮತ್ತು ಈ ಮಸಾಲೆಗಳನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಅರಿಯೋದು, ರುಬ್ಬಬೇಕು. ನೀರು ಇದೆಲ್ಲ ಒಟ್ಟಿಗೆ ಶುರು ಮಾಡ್ತಿದ್ದಾರೆ ಅಂದ್ರೆ ಅಕ್ಕಿ? ಹೌದು, ಈ ಮಸಾಲೆಗಳೆಲ್ಲ ಅಕ್ಕಿ, ಮೆಣಸು, ಬೆಲ್ಲ, ಕೊತ್ತಂಬರಿ, ಓಟೆ ಹುಳಿ, ಅರಿಶಿನ ಹುಡಿ ಮತ್ತು ಜೀರಿಗೆ, ಇದಿಷ್ಟು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಕಡಿಯೋದು. ಈಗ ಮಿಕ್ಸರಲ್ಲಿ ಹಾಕಬೇಕು. ತುಂಬ ತೆಳು ಮಾಡಬಾರ್ದು, ಕಡಿಯುವಾಗ ಗಟ್ಟಿಯಾಗಿರಬೇಕು. ಆಮೇಲೆ ಯಾಕಂತೇಳಿ ಈ ಸೊಪ್ಪನ್ನು ಹಾಕಾಗ ಅದು ಬಾಳೆಲೆ ನಾವು ಮಡಚಿಡುವಾಗ ಅದು ತುಂಬ ನೀರಾದ್ರೆ ಮಡಚಿಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಅರಿಬೇಕು. ಸರಿ. ಸೊ 1 ಕಪ್ ಅಷ್ಟು ಅಕ್ಕಿ ಯೂಸ್ ಮಾಡ್ತಿದ್ದೀರಾ ಇಲ್ಲಿ? ಹೌದು. ಸೊ ಅಕ್ಕಿಯನ್ನು ನೆನೆಸಿಡ್ಬೇಕು? ಅಕ್ಕಿಯನ್ನು ಹಿಂದಿನ ದಿನವೇ ನೆನೆಸಿಡಬೇಕು. ಕುಚ್ಚಿಲಕ್ಕಿ, ಬೆಳ್ತಿಗೆಯಲ್ಲಿ ಆದ್ರೆ ಎಲ್ಲರೂ ಮಾಡ್ತಾರೆ, ಆದ್ರೆ ನಮ್ಮೂರಲ್ಲಿ ಕುಚ್ಚಿಲಕ್ಕಿಯಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ. ಮೇಡಮ್, ಅದು ಡಿಫ್ರೆನ್ಸ್ ಏನು ಅದರಲ್ಲಿ, ಕುಚ್ಚಿಲಕ್ಕಿ ಹಾಗೂ ಬೆಳ್ತಿಗೆ ಅಕ್ಕಿ ಯೂಸ್ ಮಾಡಿ? ಸ್ವಲ್ಪ ಮೆತ್ತಗೆ ಆಗ್ತದೆ ಅದಕ್ಕೆ ಆದ್ರೆ ಸೊಪ್ಪು ತುಂಬ ಜಾಸ್ತಿ ಬೇಕು. ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡೋದಾದ್ರೆ, ಇದರಲ್ಲಿ ಆದರೆ ಕುಚ್ಚಿಲಕ್ಕಿ ಆಗೋ ಮೆದು ಆಗ್ತದೆ. ಸ್ವಲ್ಪ ಸೊಪ್ಪು ಕಡಿಮೆ ಇದ್ರೂ ಕೂಡ ಮೆದುವಾಗಿ ಸಿಗ್ತದೆ. ಸೊ ಇದ್ರ ಬದಲು ಹುಣಸೆ ಹಣ್ಣು ಕೂಡ ಯೂಸ್ ಹುಣಸೆ ಹಣ್ಣು ಮಾಡ್ಬೋದು. ಈಗ ಓಟೆ ಹುಡಿ ಹಾಕಿದೆ, ಕೊತ್ತಂಬರಿ ಹಾಕಿ ಆಯ್ತು, ಅಕ್ಕಿ ಹಾಕಿ ಆಯ್ತು. ಇನ್ನೀಗ ಮೆಣಸನ್ನು ಹಾಕಬೇಕು. ಈ ಮೆಣಸು ಕೂಡ ಹಾಗೆ, ಮೆಣಸು ಕೂಡ ಹಾಗೆ. ಅಷ್ಟು ಅಕ್ಕಿ ಹಾಕುವುದಾದ್ರೆ ಅದಕ್ಕೆ ಒಂದು 8-10 ಒಣ ಮೆಣಸು ಹಾಕಬೇಕು. ಇಲ್ಲದ್ರೆ ಬರೀ ಚಪ್ಪೆಯಾಗಿ ಖಾರ ಇರುವುದಿಲ್ಲ. ಹೌದು, ಖಾರ ಕೂಡ ಬೇಕು. ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಜೀರಿಗೆ, ಅದು ಕೂಡ ಚಿಟಿಕೆ ಅಷ್ಟೇ ಸಾಕು. ಮತ್ತೆ ಸ್ವಲ್ಪ ಬೆಲ್ಲ ಹಾಕಬೇಕು ಸ್ವೀಟ್ನೆಸ್ಸಿಗೆ. ಹೌದು ಹೌದು, ಬೆಲ್ಲ ಹಾಕಬೇಕು. ಇದಿಷ್ಟನ್ನು ಹಾಕಿ ನಾವು ಮಿಕ್ಸಿಯಲ್ಲಿ ಅರಿಬೇಕು ಇದನ್ನು. ಸೊ ತುಂಬಾ ಪೇಸ್ಟ್ ಆಗಲೂಬಾರ್ದು ಅಂತ ಹೇಳಿ? ಹೌದು, ತುಂಬಾ ಹೌದು, ತರಿಯಾಗಿ ರುಬ್ಬಬೇಕು.
ಆಗಿದೆ ಈಗ. ಆಯಿತು. ಸೊ ಥಿಕ್ನೆಸ್ ಬಂದಿದೆ ಮೋಸ್ಟ್ಲಿ ನೋಡಿ. ಈಗ ಇದನ್ನು ಎಲ್ಲವನ್ನು ಈ ಬೌಲಿಗೆ ಹಾಕಿಕೊಂಡು, ಈಗ ಕೆಸುವಿನ ಸೊಪ್ಪು ನಾನು ಹೇಳಿದ್ದೇನೆ ನಾವು ಕಟ್ ಮಾಡಿ ಇಟ್ಟಿದ್ದೇವೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು, ನಾನು ಇದು 3 ಕಪ್ ಅಳತೆ ಸೊಪ್ಪು ಹೇಳಿದ್ದೇನೆ, ಅಷ್ಟಕ್ಕೆ ಬೇಕಾದಷ್ಟು ಅಕ್ಕಿ ಮತ್ತು ನಾವು ಮಸಾಲೆ ಮಾಡಿಟ್ಟಿದ್ದೇವೆ. ಇನ್ನು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಮತ್ತು ಇದನ್ನು ಮೊದಲು ತೊಳೆದು ಕೊರಿಬೇಕು, ಮತ್ತು ಕೊರೆದ ಮೇಲೆ ಮತ್ತೆ ತೊಳೆಯುವುದಲ್ಲ, ಯಾಕಂತೇಳಿ ಮತ್ತೆ ಕೈಯೆಲ್ಲ ತುರಿಸ್ತದೆ. ಅದನ್ನು ಹಾಗೆ ಮಾಡಿಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಓಕೆ, ನಂತರ ಹಾಕೋತಿದ್ದೀರಾ? ಹೌದು. ಇಡೀ ಉಪ್ಪಾದರೆ ಮೊದಲೇ ಹಾಕ್ಬೋದು ಕಡಿಯುವಾಗಲೇ, ಇಲ್ಲದಿದ್ದರೆ ಹುಡಿ ಉಪ್ಪಾದರೆ ಹೀಗೆ ಹಾಕಿಕೊಳ್ಳಿಕ್ಕಾಗ್ತದೆ. ಇದನ್ನು ಮಿಕ್ಸ್ ಮಾಡಿಕೊಂಡು, ತುಂಬ ಗಟ್ಟಿ ಇದೆ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು. ಯಾಕಂತೇಳಿದರೆ ತುಂಬ ಗಟ್ಟಿಯೂ ಆಗಬಾರ್ದು, ತೆಳು ಇರಬಾರ್ದು. ಇದನ್ನು ಮಾಡ್ತಾ ಇರುವ ಹಾಗೆ ಗ್ಯಾಸಲ್ಲಿ ನಾವು ಕುಕ್ಕರನ್ನು ಇಟ್ಟುಕೊಳ್ಬೇಕು. ಇದನ್ನು ಬೇಯಿಸಲಿಕ್ಕೆ ಉಗಿಯಲ್ಲಿ ಬೇಯಿಸೋದು, ಅದಕ್ಕೆ ನಾವು ಗ್ಯಾಸಲ್ಲಿ ಇಟ್ಟುಕೊಂಡು, ಆಗ ಇದು ಬಾಳೆಲೆ ಉಜ್ಜಿ ಇದನ್ನು ಮಡಚಿ ಆಗುವಾಗ ಅಲ್ಲಿ ನೀರು ಬಿಸಿ ಆಗ್ತದೆ. ಸೊ ಈಗ ಕುಕ್ಕರ್ ಇಟ್ಕೋಬೇಕು. ಹೌದು. ಈಗ ಇದು ಬಾಳೆಲೆಗೆ ಹಾಕುವಾಗ ನಾವು ಕೆಲವೊಮ್ಮೆ ಬಾಳೆಲೆಗೆ ಅಂಟಿಕೊಳ್ತದೆ, ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡ್ರೆ ಬಾಳೆಲೆಗೆ ಹೆಚ್ಚಿಗೆ ಅಂಟಿಕೊಳ್ಳುವುದಿಲ್ಲ. ಸ್ವಲ್ಪ ಎಣ್ಣೆ ಅಲ್ಲ, ಇದಕ್ಕೆ ಎಣ್ಣೆ ಹಾಕಬೇಕು, 2 ಸ್ಪೂನ್ ಎಣ್ಣೆ ಹಾಕಬೇಕು. ಎಸ್, ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ. ಎಸ್, ಹಾಕಿ. ಸಾಕು. ಅದು ಜಾಸ್ತಿ ಬೇಡ, ಬಾಳೆಲೆಯಿಂದ ನಮಗೆ ಬಿಟ್ಟು ಬರಲಿಕ್ಕೆ ಬೇಕಾಗಿ ಅಂಟು ಬಾರದ ಹಾಗೆ ಎಣ್ಣೆ ಹಾಕಿಕೊಳ್ಳೋದು. ಈಗ ಇದು ಮಿಕ್ಸ್ ಮಾಡಿ ಆಯ್ತಲ್ಲ, ಇನ್ನೀಗ ನಾವಿದನ್ನು ಬಾಳೆ ಎಲೆಯಲ್ಲಿ, ಈಗ ಪೇಟೆಯಲ್ಲಿ ಆದರೆ ಬಾಳೆ ಎಲೆಲ್ಲ ಸಿಗ್ತದೆ ಅಪರೂಪ, ಆದರೂ ನಾವು ಇದರಲ್ಲಿ ಈಗ ಬಾಳೆ ಎಲೆ ಬಾಡಿಸ್ತೇವೆ. ಬಾಳೆ ಎಲೆಯನ್ನು ಮೊದಲೇ ಬಾಡಿಸಿಟ್ಟುಕೊಳ್ಬೇಕು, ಹರಿಯಲ್ಲ, ಮತ್ತೆ ಉಜ್ಜಿಕೊಳ್ಬೇಕು. ಬಾಡಿಸಿಕೊಂಡು ಮತ್ತೆ ಇದರಲ್ಲಿ ಈ ಹಿಟ್ಟನ್ನು ಇದರಲ್ಲಿ ಹಾಕಿಟ್ಟು ಮಡಚಿ ಉಗಿಯಲ್ಲಿ ಬೇಯಿಸೋದು. ಸೊ ಅದು ತೆಳುವಾಗಿ ಹಚ್ಕೋಬೇಕು. ಹೌದು, ತೆಳುವಾಗಿ ಹಚ್ಚಿಕೊಂಡ್ರೆ ಬೇಗ ಬೇಯ್ತದೆ, ತುಂಬ ಹೊತ್ತು ಬೇಕಾಗುದಿಲ್ಲ. ಆಯ್ತಲ್ವಾ? ಸೊ ಒಂದು ಎಷ್ಟು ಹೊತ್ತು ಬೇಯಿಸ್ಕೋಬೇಕು ಇದನ್ನು? ಒಂದು 10 ನಿಮಿಷ. ಇದರಲ್ಲಿ ಆದರೆ 10 ನಿಮಿಷ ಸಾಕಾಗ್ತದೆ. ನಮ್ಮ ಇಡ್ಲಿ ಪಾತ್ರೆ, ದೊಡ್ಡ ಪಾತ್ರೆ ಅಂಥದ್ರಲ್ಲಿ ಆದರೆ ಒಂದು ಅರ್ಧ ಗಂಟೆ ಎಲ್ಲ ಬೇಕಾಗ್ತದೆ. ಸೊ ಈ ತರ ಕುಕಿಂಗ್ ಮಾಡ್ತಾ ಇರ್ತೀರಾ ಪತ್ರೊಡೆ ಎಲ್ಲ? ಹೌದು, ಬೇರೆ ಬೇರೆ ವೆರೈಟೀಸ್ ಎಲ್ಲ ಮಾಡ್ತಾ ಇದ್ದೇನೆ. ಸೊ ಈ ಪತ್ರೊಡೆ ಅನ್ನೋದು ಸರ್ಟನ್ ಟೈಮ್ ಅಂತ ಇರ್ತದೆ, ಕೆಲವೊಂದು ಟೈಮ್ ಅಲ್ಲಿ ಮಾಡ್ತಾರೆ ನೋಡಿ. ಹೌದು, ಅದು ಆಟಿ ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ, ತಿನ್ಲೇಬೇಕು. ಆಟಿ ತಿಂಗಳಲ್ಲಿ ಅಂತೂ ನಮ್ಮ ಊರಲ್ಲೆಲ್ಲ ಅದೇ, ಆಟಿ ತಿಂಗಳಲ್ಲಿ ತಿನ್ಲೇಬೇಕು. ಬೆಳಗಾದ ತಕ್ಷಣ ತಿಂಡಿಗೆ ಪತ್ರೊಡೆ ದಿನ, ಆಟಿ ತಿಂಗಳ 1 ತಿಂಗಳಲ್ಲಿ 1 ದಿನ ಆದ್ರೂ ಮಾಡಿ ತಿನ್ಬೇಕು ಅಂತೇಳಿ ನಮ್ಮ ಆಚೆಗಿದೆ. ಎಸ್, ನಂಗೂ ಕಲ್ತಂಗಾಯ್ತು ಪತ್ರೊಡೆ ಹೇಗೆ ಮಾಡೋದು. ಸೊ ಈಸಿ ಆಗಿದೆ ಮಾಡೋದು. ಎಸ್ ಮೇಡಮ್, ಇದು ಬೆಂದಿರ್ಬೇಕು ಅಂತ ಅನ್ಕೊಂತೀನಿ. ಈಗ ಚೆಕ್ ಮಾಡಿ. ಎಸ್, ಬೆಂದಿದಲ್ವಾ? ಎಸ್, ಆಫ್ ಮಾಡ್ಬೋದು. ಇದೀಗ ನಾವಾಗ ಇದನ್ನು ಮಡಚಿ ಇಟ್ಟಿದ್ದೇವೆ ಬಾಳೆಲೆ. ಆಗ ಮಡಚಿಡುವಾಗ ನೋಡಿ ಹಸಿರು ಬಣ್ಣ ಇತ್ತು ಎಲೆ ಎಲ್ಲ. ಈಗ ನೋಡಿ ಅದರ ಕಲರ್ ಕೂಡ ಚೇಂಜ್ ಆಗಿದೆ. ಈ ಕಲರ್ ಬಂದಾಗುವಾಗ ಅದು ಬೆಂದಿದೆ ಅಂತ ಅರ್ಥ. ಹಾಗೆ ಇನ್ನೀಗ ಒಂದನ್ನೇ ತೆಗೆದು ಅದನ್ನು ಈಗ ಇದನ್ನು ಒಗ್ಗರಣೆ ಮಾಡ್ಲಿಕ್ಕೆ ಆಗ್ತದೆ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಸಿಹಿ ಒಗ್ಗರಣೆ ಮಾಡ್ತೇವೆ. ಅದೇ ರೀತಿ ನೀರುಳ್ಳಿ ಇದನ್ನೇ ಪುಡಿ ಮಾಡಿ ನೀರುಳ್ಳಿ ಹಾಕಿ ಖಾರದ ಒಗ್ಗರಣೆ ಮಾಡ್ತೇವೆ. ಸಿಹಿ ಬೇಕು, ಖಾರ ಆದ್ರೆ ನೀರುಳ್ಳಿ, ಹಸಿಮೆಣಸು, ಬೇಸಪ್ಪ ಅದೆಲ್ಲ ಹಾಕಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಯಾರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಬೋದು. ನಾವು ನಮ್ಮ ಮನೆಯಲ್ಲಿ 2 ರೀತಿ ಮಾಡ್ತೇವೆ. ಸಿಹಿ ಬೇಕಿದ್ದವ್ರಿಗೆ ಸಿಹಿ, ಖಾರ ಬೇಕಿದ್ದವರಿಗೆ ಖಾರ. ಇನ್ನು ಇದನ್ನು ಇದು ಮಾಡಿ ಆಗುವಾಗ ಗ್ಯಾಸಲ್ಲಿ ನಾವು ಬಾಣಲೆ ಇಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿಕೊಳ್ಬೇಕು. ಮತ್ತೆ ಅದಕ್ಕೆ ಉದ್ದಿನ ಬೇಳೆ ಅದೆಲ್ಲ ಹಾಕ್ಲಿಕ್ಕಿದೆ, ಒಗ್ಗರಣೆ ಹಾಕೋಬೇಕು. ಎಸ್, ಒಗ್ಗರಣೆ ಹಾಕೋಬೇಕು ಅಂತ ಹೇಳಿದ್ರ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೊಮ್ಮೆ ಯೂಸ್ ಮಾಡಿ 6 ಸ್ಪೂನ್ನಷ್ಟು ಎಣ್ಣೆ ಹಾಕಿ. ಸಾಕು. ಈಗ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ಈಗ ಒಗ್ಗರಣೆಗೆ ಉದ್ದಿನ ಬೇಳೆ ಹಾಕಬೇಕು. ಸೊ
ಸೊ ಎಷ್ಟು ಸ್ವಲ್ಪ ಯೂಸ್ ಒಂದು ಸ್ಪೂನ್ ಸಾಕು. 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನು ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ ಕೂಡ ಎಲ್ಲ ಸಿಡಿಯಿತು. ಇನ್ನೀಗ ನಾವು ಅದು ಈಗ ಸಿಹಿಯದ್ದು ಮಾಡೋದು. ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು. ಆಗ ನಮಗೆ ಇಲ್ಲದಿದ್ರೆ ಇದಕ್ಕೆ ಮಿಕ್ಸ್ ಮಾಡಿದರೂ ಆಗ್ತದೆ. ಆದರೆ ಇದಕ್ಕೆ ಹಾಕಿದರೆ ನಮಗೆ ಬಿಸಿ ಮಾಡಿ ಇಟ್ಟುಕೊಂಡ್ರೆ ಸಂಜೆವರೆಗೆ ಹಾಳಾಗೋದು ಇಲ್ಲ. ಇಲ್ಲಾಂದ್ರೆ ಬರೀ ಪತ್ರೊಡೆ ಹುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಬೇಗ ಹಾಳಾಗ್ತದೆ. ಅದಕ್ಕೆ ಇದನ್ನು ಬೆಲ್ಲ ಕೂಡ ಇದೆ, ಬೇಗ ಒಂದು ದಿವಸಕ್ಕೆ ಇಟ್ಕೋಬಹುದು. ಹೌದು, ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು, ಅದು ಸ್ವಲ್ಪ ಬೆಲ್ಲ ಮತ್ತು ತೆಂಗಿನ ತುರಿ ಒಟ್ಟು ಮಿಕ್ಸ್ ಆದ ಕೂಡಲೇ ಸ್ವಲ್ಪ ಸಣ್ಣದು ಮಾಡಬೇಕು ಬೇಕೆ. ಒಗ್ಗರಣೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತದೆ. ಹೌದು ಹೌದು. ಇನ್ನು ಇದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪವೇ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಬೇಕಾದಷ್ಟು ಹಾಕಬಹುದು, ಜಾಸ್ತಿ ಬೇಕಿದ್ರೆ ಸಿಹಿ ಜಾಸ್ತಿ ಬೇಕಿದ್ರೆ. ಖಾರ ಕೂಡ ಇರುತ್ತೆ, ಬಿಕಾಸ್ ನೀವು ಗ್ರೈಂಡ್ ಮಾಡುವಾಗ. ಹೌದು, ಖಾರವೂ ಇದೆ, ಅದರಲ್ಲೇ ಖಾರವೂ ಇದೆ. ಆದರೆ ಇನ್ನೂ ಸಿಹಿ ಬೇಕಾದರೆ ಇದಕ್ಕೆ ನಾವು ಬೆಲ್ಲ ಸುಳ್ಳಿ ಹಾಕುವಾಗ, ಬೆಲ್ಲ ತೆಂಗಿನಕಾಯಿ ಹಾಕುವಾಗ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿಕೊಂಡ್ರೆ ಸಿಹಿ ಆಗ್ತದೆ. ನೋಡಿ, ಇದು ಈಗ ಮಿಕ್ಸ್ ಮಾಡಿ ಆಯ್ತು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು ಇದನ್ನು. ಆಗ ಎಲ್ಲ ತುಂಡುಗಳಿಗೆ ಕೂಡ ಪಾಕ ಸರಿ ಹಿಡಿತದೆ. ಸಿಹಿ ಮತ್ತು ಖಾರ ಕೂಡ ಎಲ್ಲದಕ್ಕೂ ಮಿಕ್ಸ್ ಆಗಿ, ಒಗ್ಗರಣೆ ಕೂಡ ಎಲ್ಲದಕ್ಕೂ ಸರಿಯಾಗಿ ಹಿಡಿತದೆ. ಈಗ ಪತ್ರೊಡೆ ಉಪ್ಪು ಕರಿ ರೆಡಿ. ಇನ್ನೀಗ ನಿಮಗೆ ನಾನೀಗ ಟೇಸ್ಟ್ ನೋಡಲಿಕ್ಕೆ ಕೊಡ್ತಾ ಇದ್ದೀನಿ. ನೋಡಿ, ಸಿಹಿ ಪತ್ರೊಡೆ ಈಗ ರೆಡಿ ಆಗಿದೆ. ಟೇಸ್ಟ್ ನೋಡಿ ನೀವು. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಬಿಸಿಯಾಗಿ ಪತ್ರೊಡೆ ಮಾಡಿಕೊಟ್ಟಿದ್ದಾರೆ. ಸೊ ತುಂಬಾ ಸ್ಮೆಲ್ ಬರ್ತಾ ಇದೆ. ಸೊ ತಿನ್ನಬೇಕು ಅಂತ ನಂಗೆ ಆಸೆ ಆಗ್ತಿದೆ. ಅದಕ್ಕಿಂತ ಮುಂಚೆ ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕೆಸುವಿನ ಎಲೆಯ ಪತ್ರೊಡೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಕುಚಲಕ್ಕಿಗೆ ವಾಟೆ ಹುಳಿ ಪುಡಿ, ಧನಿಯಾ, ಒಣಮೆಣಸು, ಅರಿಶಿನ ಪುಡಿ, ಜೀರಿಗೆ, ಬೆಲ್ಲ, ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಕೆಸುವಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸನ್ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೇರಿಸಿ ಚೆನ್ನಾಗಿ ಕಲಸಿ. ಆನಂತರ ಈ ಮಿಶ್ರಣವನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಹಬೆಯಲ್ಲಿ 10 ನಿಮಿಷ ಬೇಯಿಸಿಕೊಳ್ಳಿ. ಬಳಿಕ ಸ್ವಲ್ಪ ಸನ್ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಬೆಲ್ಲ, ತೆಂಗಿನ ತುರಿ ಸೇರಿಸಿ ಹುರಿಯಿರಿ. ಆ ಬಳಿಕ ಬೇಯಿಸಿಟ್ಟ ಮಸಾಲೆಯನ್ನು ಪುಡಿ ಮಾಡಿ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕೆಸುವಿನ ಎಲೆಯ ಸಿಹಿ ಪತ್ರೊಡೆ ಸವಿಯಲು ಬಲು ರುಚಿಕರ. ಎಸ್ ಮೇಡಮ್, ಟೇಸ್ಟ್ ನೋಡಬೇಕು. ಸೊ ನೀವು ಕೂಡ ನನ್ನ ಜೊತೆಗೆ ತಿನ್ಬೇಕು. ನೀವು ಅದು ಚೆನ್ನಾಗಿ ಮಾಡಿಕೊಟ್ರಲ್ವಾ? ಎಸ್, ಟೇಸ್ಟ್ ನೋಡಿ. ಚೆನ್ನಾಗಿದೆ, ಸಿಹಿ ಕೂಡ ಇದೆ, ಖಾರ ಕೂಡ ಇದೆ. ಅದ್ರೊಟ್ಟಿಗೆ ಒಗ್ಗರಣೆ ಕೊಟ್ಟಿದ್ರಲ್ವಾ, ಅದಂತೂ ಸೂಪರ್ ಆಗಿದೆ. ಉದ್ದಿನ ಬೇಳೆ ಎಲ್ಲ ತಿನ್ನಕ್ಕೆ ಸಿಗುತ್ತೆ, ತುಂಬಾನೇ ಚೆನ್ನಾಗಿದೆ. ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ಕೊಳ್ತಾ ಇದ್ದೇನೆ. ಇಷ್ಟು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನೆಲ್ಲ ಮುಗಿಸುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬ್ರೇಕ್ನ ನಂತರ
ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಆರ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಎಸ್, ವಿಜಯ ಭಟ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ನೆಕ್ಸ್ಟ್ ಡಿಶ್ ಏನು ಪ್ರಿಪೇರ್ ಮಾಡ್ಕೊಳ್ತಾರಂತ ಕೇಳ್ಕೊಂಡು ಬರೋ. ಎಸ್ ಮೇಡಮ್, ಏನು ಪ್ರಿಪೇರ್ ಮಾಡ್ಕೊಟ್ಟಿದ್ದೀರಾ ನೆಕ್ಸ್ಟ್? ಈಗ ಬಾಳೆಹಣ್ಣು ಹಲ್ವಾ ಮಾಡ್ತಾ ಇದ್ದೇನೆ. ಬಾಳೆಹಣ್ಣು ಬಾಳೆಹಣ್ಣು ಯೂಸ್ ಮಾಡ್ತಿದ್ದೀರಾ? ಬಾಳೆಹಣ್ಣನ್ನು ಇದನ್ನು ಮೊದಲು ಕುಕ್ಕರ್ ಉಗಿಯಲ್ಲಿ ಬೇಯಿಸಿಕೊಳ್ಳದೆಯೂ ಆಗ್ತದೆ, ಆದರೆ ಬೇಯಿಸಿಕೊಂಡ್ರೆ ಸ್ವಲ್ಪ ಬೇಗ ಆಗ್ತದೆ. ಓಕೆ ಮೇಡಮ್. ಸೊ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀರಾ? ಹೌದು. ಸೊ ಸಿಪ್ಪೆ ಸುಲಿಲಿಕ್ಕಿಲ್ಲ, ಬೇಯಿಸ್ಕೋಬೇಕು. ತುಂಬ ಉದ್ದ ಇದೆ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಬಹುದು. ಸೊ ಇದರಲ್ಲಿ ಏನು ಯೂಸ್ ಮ್ಯಾಮ್, ಸಿಪ್ಪೆ ಇದ್ದು ಬೇಯಿಸೋದಾದ್ರೆ? ಸಿಪ್ಪೆ ತೆಗೆದು ಬೇಯಿಸಿದ್ರೆ ಅದು ಪಾತ್ರೆಗಳಿಗೆಲ್ಲ ಅಂಟಿಕೊಳ್ತದೆ. ಅದು ರೀಸನ್, ಮೇನ್ ರೀಸನ್. ಓಕೆ, ಅಂಟ್ಕೋಬಾರ್ದು ಅಂತ ಸಿಪ್ಪೆಯಲ್ಲಿ ಬೇಯಿಸ್ಕೊ. ಹೌದು. ಸೊ 3 to 4 ಬನಾನಾಸ್ ಯೂಸ್ ಮಾಡ್ತಿದ್ದೀರಾ ಇಲ್ಲಿ? ಹೌದು ಹೌದು. ಸೊ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟು. ಈಗ ನಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಬಾಳೆಹಣ್ಣು ಇಡ್ಬೋದು, ಸ್ವಲ್ಪ ಕಡಿಮೆ ಮಾತ್ರ ಇಡೋದಾದ್ರೆ ಸ್ವಲ್ಪ ಇಟ್ಟುಕೊಂಡ್ರೆ ಸಾಕು. ಸೊ ಎಷ್ಟೊತ್ತು ಬೇಯಿಸ್ಕೋಬೇಕು? 5 ನಿಮಿಷದಲ್ಲಿ 5 ನಿಮಿಷ ಬೆಂದಾಗ ಅದು ಸೆಕೆ ಬಂದರೆ ಸಾಕು. ಮತ್ತೆ ಅದನ್ನು ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಕಡಿಯೋದು. ಈಗ ಬೆಂದಿದೆ ಬಾಳೆಹಣ್ಣು. ಇನ್ನೀಗ ನಾವು ಇದನ್ನು ತೆಗೆದು ಸ್ಟೀಮ್ ಕೂಡ ಬರ್ತಾ ಇದೆ. ಸೊ ಆಫ್ ಮಾಡಿ. ಹೌದು. ಈಗ ಇದನ್ನು ಹೀಗೆ ಫೋರ್ಕಲ್ಲಿಗೆ ತೆಗೆದ್ರಾಯ್ತು. ಸೊ ಕಷ್ಟ ಆಗೋದಿಲ್ವಲ್ಲ ಬಿಸಿ ಇದೆ ಅಂತ? ಹೌದು. ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು. ಸೊ ಇದು ಬೆಂದ್ಕೊಂಡ್ರೆ ಗಟ್ಟಿ ಬರುತ್ತಲ್ವಾ ಸ್ವಲ್ಪ? ಹೌದು ಹೌದು. ಥಿಕ್ನೆಸ್. ಹೌದು. ಸೊ ಈ ಥರ ಡಿಶಸ್ ಎಲ್ಲ ಮಾಡ್ತಾ ಇರ್ತೀರಿ ಮನೆಯಲ್ಲಿ, ಹಲ್ವಾ? ಹೌದು, ಮಾಡ್ತಾ ಇರ್ತೇವೆ. ಸೊ ಬೇರೆ ಡಿಫ್ರೆಂಟ್ ವೆರೈಟೀಸ್ ಕೂಡ ಇರುತ್ತೆ ಅಲ್ವಾ? ಹೌದು. ಈಗಿನ ತಿಂಡಿಗಳೆಲ್ಲ ಗೋಬಿ ಮಂಚೂರಿ, ಅದೇ ನಾನ್, ಗ್ರೀನ್ ಪೀಸ್ ಮಸಾಲ, ಇದೆಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲ ಪಾನಿಪುರಿ, ಅದೆಲ್ಲ ನಾವು ಮನೆಯಲ್ಲೇ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಇಷ್ಟ. ಅವರಿಗೆ ಪೇಟೆಯಲ್ಲಿ ತಿನ್ನುವುದಕ್ಕಿಂತ ಮನೆಯಲ್ಲಿ ತಿನ್ನೋದೇ ಇಷ್ಟ ಅವರಿಗೂ ಕೂಡ. ಇದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಇನ್ನೀಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಸ್ವಲ್ಪ ಒಳ್ಳೆ ನೈಸ್ ಆಗಿ ಬರ್ತದೆ. ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ನೀರು ಹಾಕಲೇಬಾರ್ದು. ಕಡಿಯುವಾಗ ಸ್ವಲ್ಪ ಇದಿದ್ರೂ ಕೂಡ ನೀರು ಹಾಕಬಾರ್ದು ಅದಕ್ಕೆ. ಇನ್ನೀಗ ಇದನ್ನು ಈ ಪಾತ್ರೆಗೆ ಹಾಕಿ ಗ್ಯಾಸು. ಸೊ ಅದೀಗ ಆಲ್ಮೋಸ್ಟ್ ರೆಡಿ ಆಗಿದೆ. ಹೌದು, ರೆಡಿ ಆಯಿತು. ಇನ್ನು ಇದನ್ನು ಹಾಕಿಕೊಂಡು ಇದಕ್ಕೆ ಸಕ್ಕರೆ, 4 ಬಾಳೆಹಣ್ಣಿನ ಹಲ್ವಾ ಮಾಡೋದಾದರೆ ಇದಕ್ಕೆ ಈಗ ಇಷ್ಟು 4 ಬಾಳೆಹಣ್ಣಿಗೆ 1 ಕಪ್, ಇಷ್ಟು ಫುಲ್ ಬೇಡ, 1 ಕಪ್ ಸಕ್ಕರೆ ಹಾಕಬೇಕು. ಸೊ ಬನಾನಾ ಕೂಡ ಸ್ವೀಟ್ನೆಸ್ ಇರುತ್ತೆ. ಸೊ ಜಾಸ್ತಿ ಸ್ವೀಟು ಬೇಡ. ಇದನ್ನು ಬಿಸಿ ಮಾಡ್ತಾ ಇರಬೇಕು. ಅದಕ್ಕೆ ಇಷ್ಟು ಮಾಡೋದಕ್ಕೆ ಅದಕ್ಕೆ ಅರ್ಧ ಕಪ್ಪಿನಷ್ಟು ತುಪ್ಪ ಬೇಕು. ಸ್ವಲ್ಪ ತುಪ್ಪ ಹಾಕಿ ಮೊದಲು ಬಿಸಿ ಮಾಡಿಕೊಳ್ಬೇಕು. ಆಮೇಲೆ ಪಸೆ ಬಂದ ಹಾಗೆ ಅದನ್ನು ಮತ್ತೆ ಉಳಿದ ತುಪ್ಪವನ್ನು ಇದಕ್ಕೆ ಮಿಕ್ಸ್. ಒಂದು ಸಾಫ್ಟ್ನೆಸ್ ಕೊಡುತ್ತಾ? ಹೌದು ಹೌದು, ತುಪ್ಪ ಸಾಫ್ಟ್ನೆಸ್ ಕೊಡುತ್ತೆ. ಮತ್ತೆ ಹಲ್ವಾಗಳಿಗೆ ತುಪ್ಪ ಹಾಕಿದ್ರೆ ಒಂದು ಟೇಸ್ಟ್ ಇರ್ತದೆ. ಈ ಬಾಳೆಹಣ್ಣು ಹಲ್ವಾ ಎಲ್ಲಾದರೆ ನಮಗೆ ಸಾಧಾರಣ ಕಡಿಮೆ ಅಂದರೆ ಒಂದು 2 ಗಂಟೆ ಎಲ್ಲ ಕಾಯಿಸಬೇಕಾಗ್ತದೆ. ಆದರೆ ಈಗ ನಾವು ಅದಕ್ಕೆ ನಮಗೆ ಬೇಗ ಗಟ್ಟಿ ಬರಬೇಕು ಅಂತೇಳಿ ಆದರೆ 2 ಗಂಟೆ ಹೊತ್ತು ಕಾಯಿಸುವಷ್ಟು ನಮಗೆ ಸಮಯ ಇರುವುದಿಲ್ಲ. ಬೇಗ ಆಗಬೇಕು ಅಂತೇಳಿ ಆದರೆ ಅದಕ್ಕೆ ಸ್ವಲ್ಪ
ಆರಾರೊಟ್ಟು ಹುಡಿ ಅಂತ ಇದೆ, ಸೊ ಅದನ್ನು ಯೂಸ್ ಮಾಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಹುಡಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ತುಂಬ ಹಾಕಬಾರ್ದು, ಹಾಗಾದ್ರೆ ನಮಗೆ ಹಲ್ವಾದ ರುಚಿ ಬರಲಿಕ್ಕಿಲ್ಲ ತುಂಬ ಹಾಕಿದರೆ. ಸೊ ಥಿಕ್ನೆಸ್ಗೋಸ್ಕರ ಬೇಗ ತಿಕ್ಕ ಆಗಬೇಕು ಅಂದರೆ ಸೊ ಆರಾರೊಟ್ಟ ಪೊಡಿಯನ್ನು ಯೂಸ್ ಮಾಡಬೇಕು. ಇದೀಗ ರೆಡಿ ಆಗ್ತಾ ಬಂತು. ನಮಗಿದು ಇದರ ಪಾಕ ಎಲ್ಲ ಸರಿ ಆಯಿತು ಅಂತ ಗೊತ್ತಾಗೋದು ನಮಗೆ ಈ ಬಾಣಲೆಯಲ್ಲಿ ಹೀಗೆ ಆಚೆ ಈಚೆ ಎಳೆಯುವಾಗ ಒಂದು ಚೂರು ಅಂಟುವುದಿಲ್ಲ ನೋಡಿ. ಸೊ ಒಟ್ಟಿಗೆ ಮೂವ್ ಆಗ್ತಾ ಇದೆ. ಆಗ ಇದರ ಪಾಕ ಎಲ್ಲ ಆಯಿತು ಅಂತ ಅರ್ಥ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಮಿಕ್ಸ್ ಮಾಡಬೇಕು. ಸೊ ಚಿಟಿಕೆ ಅಷ್ಟು ಯೂಸ್ ಕೂಡ ಹೌದು. ಆಮೇಲೆ ಇದನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಈಗ ಬಾಳೆಹಣ್ಣು ಹಲ್ವಾ ರೆಡಿ ಆಗಿದೆ. ಬಿಸಿಯಾಗಿರೋ ಬಾಳೆಹಣ್ಣು ಹಲ್ವಾ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಮಾಡೋದಂತ ನೀವು ನೋಡ್ಕೊಂಡು. ಬಾಳೆಹಣ್ಣಿನ ಹಲ್ವಾ ತಯಾರಿಸುವ ವಿಧಾನ: ಮೊದಲು ಬಾಳೆಹಣ್ಣನ್ನು ಹಬೆಯಲ್ಲಿ ಬೇಯಿಸಿಕೊಳ್ಳಿ, ನಂತರ ನುಣ್ಣಗೆ ರುಬ್ಬಿಕೊಂಡು ಆನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ, ತುಪ್ಪ, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಬಾಳೆಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ಮೇಡಮ್ ಟೇಸ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಬನಾನಾ ಸ್ವೀಟ್ನೆಸ್ ಆಗಿರಲಿ ಅಥವಾ ಏಲಕ್ಕಿ ಹುಡಿ ಹಾಕಿದ್ರಲ್ವ, ಅದಂತೂ ತುಂಬ ಸಖತ್ತಾಗಿ ಟೇಸ್ಟ್ ಕೊಡ್ತಾ ಇದೆ ನನಗೆ. ಸೊ ನನಗಂತೂ ತುಂಬ ಖುಷಿ ಆಯ್ತು. ನಿಮ್ಮ ಜೊತೆ 2 ಅಡುಗೆ ಕೂಡ ಕಲ್ತ್ಬಿಟ್ಟಿದ್ದೀನಿ. ಸೊ ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಬನಾನಾ ಹಲ್ವಾ. ಸೊ ನಾನಂತೂ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿಯಾಗಿದೆ. ಅದಕ್ಕಾಗಿ ನಮ್ಮ ಸ್ಪಾನ್ಸರ್ ಸನ್ ಪ್ರೀಮಿಯಂ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಅವ್ರ ಕಡೆಯಿಂದ ಒಂದು ಕುಚ್ಚಲಕ್ಕಿ. ಥ್ಯಾಂಕ್ ಯು. ಎಸ್, ವಿಜಯ ಭಟ್ ಅವ್ರು ಬಂದು ನಂಗಂತೂ 2 ಅಡುಗೆ ಮಾಡೋಕ್ಕೆ ಕಲಿಸ್ಕೊಟ್ರು. ಸೊ ನಂಗಂತೂ ಟ್ರೈ ಮಾಡಲೇಬೇಕು. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.